ಆಸ್ಪತ್ರೆಗಳಿಗೆ ಸಂದಬೇಕಾದ ಚಿಕಿತ್ಸೆಯ ಹಣ ಸಂದಾಯವಾಗದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳು ಇಎಸ್ಐ ಸೌಲಭ್ಯ ತಾತ್ಕಾಲಿಕ ತಡೆ ಹಿಡಿದಿದ್ದು ಇದರಿಂದ ನೂರಾರು ಬಡ ರೋಗಿಗಳಿಗೆ ಸಮಸ್ಯೆಯಾಗಿದೆ। ಈ ಅವ್ಯವಸ್ಥೆಯ ವಿರುದ್ಧ ಡಿಸೆಂಬರ್ 8ರಂದು ಮಾಸ್ ಇಂಡಿಯಾದ ವತಿಯಿಂದ ಉಡುಪಿಯಲ್ಲಿ ಪ್ರತಿಭಟನೆ ನಡೆಯಲಿದೆ। ಉಡುಪಿಯಲ್ಲಿ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಸ್ ಇಂಡಿಯಾದ ರಾಜ್ಯ ಉಪಾಧ್ಯಕ್ಷ ಗೋಪಾಲ್ ಎ ಕೋಟಿಯಾರ್ ಅವರು ಮಾಹಿತಿಯನ್ನ ನೀಡಿದರು। ಪ್ರತಿ ನವೆಂಬರ್ ತಿಂಗಳಿನಲ್ಲಿ ಆಸ್ಪತ್ರೆಗಳು ಇಎಸ್ಐ ಸೌಲಭ್ಯ ನಿಲ್ಲಿಸುತ್ತಿದೆ। ಇದಕ್ಕೆ ಕಾರಣ ಈ ಯೋಜನೆಯ ನವೀಕರಣ ಮಾಡಬೇಕಾಗುತ್ತದೆ। ಆದರೆ ಇಎಸ್ಐ ವತಿಯಿಂದ ಆಸ್ಪತ್ರೆಗಳಿಗೆ ಹಣ ಬಾಕಿ ಇದ್ರೆ ಈ ನವೀಕರಣ ನಡೆಯುವುದಿಲ್ಲ। ಇದನ್ನೇ ಮುಂದಿಟ್ಟುಕೊಂಡು ಆಸ್ಪತ್ರೆಗಳು ಇಎಸ್ಐ ಸೌಲಭ್ಯವನ್ನು ನಿಲ್ಲಿಸುತ್ತಿದ್ದು ಇದರಿಂದ ಬಡ ರೋಗಿಗಳಿಗೆ ಸಾಕಷ್ಟು ತೊಂದರೆಯಾಗ್ತಾ ಇದೆ। ಈ ಹಿಂದೆ ಇದೇ ರೀತಿ ಇಎಸ್ಐ ಸೌಲಭ್ಯ ಸ್ಥಗಿತಗೊಂಡಾಗ ಮಾಸ್ ಇಂಡಿಯಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿ ಸೌಲಭ್ಯ ಪುನರಾರಂಭಗೊಳಿಸಿತ್ತು। ಇದೀಗ ಮತ್ತೆ ಈ ಸಮಸ್ಯೆ ಉದ್ಭವಿಸಿದ್ದು ಈ ಬಗ್ಗೆ ಈಗಾಗಲೇ ಸರ್ಕಾರಕ್ಕೂ ಹಾಗೂ ಅಧಿಕಾರಿ ವರ್ಗಕ್ಕೂ ಮನವಿ ಸಲ್ಲಿಸಲಾಗಿದೆ। ಆದರೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ। ಆದ್ದರಿಂದ ಡಿಸೆಂಬರ್ 8ರಂದು ಟೈಗರ್ ಸರ್ಕಲ್ ಬಳಿ ಉಪವಾಸ ಸತ್ಯಾಗ್ರಹದ ಮೂಲಕ ಇಎಸ್ಐ ಸೌಲಭ್ಯ ಆರಂಭಿಸುವಂತೆ ಒತ್ತಾಯಿಸಲಾಗುವುದೆಂದು ಹೇಳಿದರು। ನಾವು ಕೇಳೋದ್ರಿಂದ ನಮ್ಮಲ್ಲಿ ನಮ್ಮದು ಹಣ ನೋಡಿ ಎವರೇಜ್ 54 ಕರೋಡ್ ನಾವು ವರ್ಷ ಕಟ್ತೇವೆ ಇಡೀ ಉಡುಪಿ ತಾಲೂಕು। ಅದರಲ್ಲಿ ಖರ್ಚು ಮಾಡೋದು 20% ಪೇಷಂಟಿಗೆ, ಅದನ್ನು ಕೊಡೋದು ನಿಮ್ಮ ಹತ್ರ ಹಣ ಇಲ್ಲ ಅಂತ ಆದರೆ ಈಗ ಹೊಸ ರೂಲ್ ಪ್ರಕಾರ ಹೇಳ್ತಾರೆ ಯಾವುದೇ ಇಎಸ್ಐ ಫೆಸಿಲಿಟಿ ಇಡೀ ಇಂಡಿಯಾದಲ್ಲಿ ಎಲ್ಲಿಯೂ ನೀವು ಅಡ್ಮಿಟ್ ಆಗ್ಬೋದು। ಇಲ್ಲಿ ಉಡುಪಿಯವರೇ ಅಡ್ಮಿಟ್ ಆಗೋದಿಲ್ಲ ಕೇಳ್ತೀರಿ, ಶಿವಮೊಗ್ಗದವರು ಆಗ್ತಾರೆ, ಸಾಗರದಲ್ಲಿ ಆಗ್ತಾರೆ, ನಾರ್ತ್ ಇಂಡಿಯನ್ದವರು ಆಗ್ತಾರೆ, ಇವನ್ ಬೊಂಬೆಯಿಂದ ಬಂದವರು ಅಡ್ಮಿಟ್ ಆಗ್ತಾರೆ। ಒಂದು ಪರ್ಮಿಷನ್ ಅಂದರೆ ಎಲ್ಲಿಯೂ ಅಡ್ಮಿಟ್ ಆಗ್ಬೋದು। ಹಾಗಾದ್ರೆ ಇವರು ಈಗ ಪೇಪರಲ್ಲಿ ನ್ಯೂಸ್ ಪ್ರಕಾರ 10 ಕರೋಡ್ ಬಾಕಿ ಉಂಟಂತ। ನನಗೆ 10 ಕರೋಡದ ಡೌಟ್ ಉಂಟು, ಅದಕ್ಕಿಂತ ಹೆಚ್ಚಿಗೆ ಇರಬೇಕು, ಇಲ್ಲದಿರೋ ಅವ್ರು ಬಂದ್ ಮಾಡ್ತೀನಿ। ಎರಡನೇದು ಅವ್ರದ್ದು ಕಾಂಟ್ರಾಕ್ಟ್ ರಿನ್ಯೂವಲ್ ಪ್ರತಿ ನವಂಬರಿಗೆ ಮಾಡಬೇಕು, ಇನ್ನೂ ಕಾಂಟ್ರಾಕ್ಟ್ ರಿನ್ಯೂ ಮಾಡಲಿಲ್ಲ।